ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ತಾಲೂಕು ಪಂಚಾಯತ್ ಪುತ್ತೂರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪುತ್ತೂರು ಮತ್ತು ಅರಿಯಡ್ಕ ಗ್ರಾಮ ಪಂಚಾಯತ್ ವತಿಯಿಂದ ಪಾಪೆ ಮಜಲಿನಲ್ಲಿ ಅಂಗನವಾಡಿ ಕೇಂದ್ರ ಇಂದು ಉದ್ಘಾಟನೆಗೊಂಡಿದೆ. ಅಂಗನವಾಡಿ ಕೇಂದ್ರದ ಉದ್ಘಾಟನೆಯನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಸಂಜೀವ ಮಠಂದೂರವರು ನೆರವೇರಿಸಿದರು. ಇದೇ ವೇಳೆ ಶಾಸಕರು ನಾಮಫಲಕವನ್ನ ಅನಾವರಣಗೊಳಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತಾಲೂಕು ಪಂಚಾಯತ್ನ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್ ಅವರು ವಹಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಅನಿತಾ ಹೇಮನಾಥ್ ಶೆಟ್ಟಿ, ಪುತ್ತೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಹೆಚ್ ಸೇರಿದಂತೆ ಅನೇಕರು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣವಾಗಲು ಶ್ರಮಿಸಿದ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನಿಸಲಾಯಿತು. ಜೊತೆಗೆ ಶಾಸಕ ಸಂಜೀವ ಮಠಂದೂರು ಅವರು 94C ಜಾಗದ ಹಕ್ಕು ಪತ್ರವನ್ನು ವಿತರಿಸಿದರು. ಅವರಿಗೆ ಗೌರವ ಅರ್ಪಣೆ. ಸ್ವಲ್ಪ ಹಿಂದೆ ಸರಿಯಾಗಿದೆ, ಎಲ್ಲರೂ ಕಾಣ್ತೀರಿ. ಇನ್ನು ಸ್ವಲ್ಪ ಹಿಂದೋಗಿ, ಸ್ವಲ್ಪ ಹಿಂದೋಗಿ. ಅವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಶುಭ ಹಾರೈಕೆ. ಹಾಗೆಯೇ ನಮ್ಮ ಶಾಸಕರು ಕೂಡ ಗೌರವವನ್ನು ಸ್ವೀಕರಿಸಿಕೊಳ್ಬೇಕು. ಗೌರವ ಪೂರ್ವಕ ವಂದನೆಗಳನ್ನ ಶಾಸಕರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಆಮೇಲೆ ಹೇಮಾವತಿ ರಾಮಣ್ಣ ಮೂಲ್ಯ, ಬಾಲಕ ಈಶ್ವರ ನಾಯ್ಕ, ಲಲಿತಾ ಜನಾರ್ದನ ಪೂಜಾರಿ, ಬಾಲಕ ಕೋಟಿಗೌಡ, ಜಯಂತಿ ಭಾಸ್ಕರ್ ಆಚಾರ್ಯ, ಲಲಿತಾ ಜನಾರ್ದನ ಪೂಜಾರಿ, ಲಲಿತಾ ಲಲಿತಾನಾ ಬಾಲಕ ಕೋಟಿಗೌಡ, ಬಾಲಪ್ಪ ಕೋಟಿಗೌಡ ಸರಿಯಾ, ಅಂಚಿತುಲಿ ಆಚಾರ್ಯನ ಸುಶೀಲಾ ಈಶ್ವರ ನಾಯ್ಕ, ಸುಶೀಲಾ ಈಶ್ವರ ನಾಯ್ಕ, ಸುಶೀಲಾ ಈಶ್ವರ ನಾಯ್ಕ, ಹೇಮಲತಾ ವಸಂತಗೌಡ, ವಾಣಿ ಶ್ಯಾಮಸುಂದರ,
ಅಲ್ಲ ಸುಬ್ಬ ಬೇಕು ಬೇಕು. ಶ್ರೀಧರ ಪೂಜಾರಿ. ದೆಯ್ಯಕ್ಕೋ ಪೂಜಾರಿ. ಹೆಣ್ಮಕ್ಕಳಿಗೆ 2.5 ಲಕ್ಷ ರೂಪಾಯಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ವಸಹಾಯ ಗುಂಪಿಗೆ ಒಂದು ಸಹಾಯಧನವನ್ನು ಕೊಡುವಂಥ ಕೆಲಸ ಮಾಡಿತ್ತು. ಆ ಹೆಣ್ಮಗು ಬಂದು ಬಹುಶಃ ನನ್ನಲ್ಲಿ ಅಭಿನಂದನೆ ನನಗೆ ಸಲ್ಲಿಸಿದರು. ಬಹುಶಃ ಹೆಣ್ಮಕ್ಕಳಿಗೆ ಇಂಥ ಯೋಜನೆಯನ್ನು ಕೊಟ್ಟಾಗ, ಆ ಯೋಜನೆ ಅವರಿಗೆ ತಲುಪಿದಾಗ ಆ ಹೆಣ್ಣುಮಕ್ಕಳು ಕೂಡ ಸ್ವಾಭಿಮಾನಿಗಳಾಗಿ ಗಂಡಸರಾಗಿ ತಾವು ಜೀವನ ಮಾಡ್ಬೋದು, ಇಡೀ ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು. ಅದಕ್ಕಾಗಿ ಇವತ್ತು ಆ ಸ್ವಾವಲಂಬಿ ಭಾರತ ದೃಷ್ಟಿಯಿಂದ ಆತ್ಮನಿರ್ಭರ ಭಾರತ ಇರ್ಬೋದು, ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮುಖಾಂತರ ಸಿಗುವಂಥ ಸವಲತ್ತುಗಳಿರ್ಬೋದು, ಈ ಎಲ್ಲವೂ ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಡ್ತಾ ಇದೆ. ಇಲ್ಲಿ ಕೂತವರಲ್ಲಿ ಹೆಚ್ಚಿನವರು ಮಹಿಳೆಯರೇ, ತಾಯಂದಿರು. ಹಕ್ಕುಪತ್ರ ಕೊಟ್ಟದರಲ್ಲಿ ಬಹುಶಃ 2 ಜನರನ್ನು ಬಿಟ್ಟರೆ ಸರಿಯಲ್ಲ, 22ರಲ್ಲಿ 20 ಜನರಿಗೆ ನಾವು ಮಹಿಳೆಯರಿಗೆ ಕೊಟ್ಟಿದ್ದೇವೆ. ಲೆಕ್ಕ ಮಾಡ್ತಾ ಇದ್ದೇವೆ ನಾನು ಎಷ್ಟು ಜನರಿಗೆ ಕೊಟ್ಟಿದ್ದೇವೆ. ಆದರೆ ನಿಮ್ಮಲ್ಲಿ ನಮಗೆ ಗ್ಯಾರಂಟಿ ಇದೆ, ಹಕ್ಕುಪತ್ರ ಕೊಟ್ಟರೆ ನೀವು ಅದನ್ನು ಮಾರಾಟ ಮಾಡೋದಿಲ್ಲ, ಅಲ್ಲಿ ಮನೆ ಕಟ್ಟಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಕೆಲಸ ಮಾಡ್ತೀರಿ ಅಂತೇಳಿ. ಮಹಿಳೆಯರು ಇವತ್ತು ಈ ಸಮಾಜದಲ್ಲಿ ಬಹುಶಃ ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡ್ತಿರೋ ಜೊತೆಯಲ್ಲಿ ತಮ್ಮ ಮಕ್ಕಳ ಆ ಒಂದು ವಿದ್ಯಾಭ್ಯಾಸ ಇರ್ಬೋದು, ಅವರ ಮುಂದಿನ ಆ ಒಂದು ಏನು ಉದ್ಯೋಗದ ನಿಮಿತ್ತ ಇರ್ಬೋದು, ಎಲ್ಲದರ ಬಗ್ಗೆ ಕಾಳಜಿ ವಹಿಸುವಂಥ ಜವಾಬ್ದಾರಿ ಮಹಿಳೆಯರೇ ಮಾಡುವ ಕಾರಣ ಇವತ್ತು ಸರ್ಕಾರ ಕೂಡ ಒಂದಷ್ಟು ಸವಲತ್ತನ್ನು ಮಹಿಳೆಯರಿಗೆ ಹೆಚ್ಚು ಮೀಸಲಾಗಿಟ್ಟು ಆ